ಕೊರಟಗೆರೆಯ ಪಿಡಬ್ಲ್ಯೂಡಿ ಇಲಾಖೆಯ ನಿವೃತ್ತ ಐಎಎಸ್ ಅಧಿಕಾರಿ ಬಿಎಚ್ ಅನಿಲ್ ಕುಮಾರ್ ಕೊರಟಗೆರೆ ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸುವ ಉದ್ದೇಶದಿಂದ ರಾಜಕೀಯ ಪಕ್ಷದ ನಾಯಕರಂತೆ 10 ತಿಂಗಳಿಂದ ಕೆಲಸ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಸೇವಾ ನಿಯಮವನ್ನು ಉಲ್ಲಂಘಿಸಿ ಗುತ್ತಿಗೆದಾರರಿಗೆ ತುಂಡು ಗುತ್ತಿಗೆಯನ್ನು ನೀಡಿದ್ದಾರೆ ಎಂದು ತುಮಕೂರು ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾಧ್ಯಕ್ಷ ಡಾಕ್ಟರ್ ವಿಶ್ವನಾಥ್ ಆರೋಪ ಮಾಡಿದರು. ಕೊರಟಗೆರೆ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಮ್ ಆದ್ಮಿ ಪಾರ್ಟಿಯ ತುಮಕೂರು ಘಟಕದಿಂದ ಭಾನುವಾರ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದರು. ಪಿಡಬ್ಲ್ಯೂಡಿ ಇಲಾಖೆಯ ಅಪಾರ ಮುಖ್ಯ ಕಾರ್ಯದರ್ಶಿಯಾಗಿದ್ದ ನಿವೃತ್ತ ಐಎಎಸ್ ಅಧಿಕಾರಿ ಬಿಎಚ್ ಅನಿಲ್ ಕುಮಾರ್ ಅಧಿಕಾರ ದುರುಪಯೋಗ ಮತ್ತು ಸೇವಾ ನಿಯಮವನ್ನು ಉಲ್ಲಂಘನೆ ಮಾಡಿ ಕೊರಟಗೆರೆ ಕ್ಷೇತ್ರದಲ್ಲಿ 10 ಖಾಸಗಿ ಕಾರ್ಯಕ್ರಮ ರೂಪಿಸಿದ್ದಾರೆ. ರಾಜ್ಯ ಚುನಾವಣಾ ಆಯೋಗವು ಕೊರಟಗೆರೆ ಮೀಸಲು ಕ್ಷೇತ್ರದಿಂದ ಸ್ಪರ್ಧಿಸದಂತೆ ಕನಿಷ್ಠ 2 ವರ್ಷ ನಿರ್ಬಂಧ ಹೇರಬೇಕಿದೆ ಎಂದು ಒತ್ತಾಯ ಮಾಡಿದರು. ಅನಿಲ್ ಕುಮಾರ್ ಅವರು ರಿಟೈರ್ ಆಗಿರೋದು 31 ಜುಲೈನಲ್ಲಿ. ಬಟ್ ಆಲ್ರೆಡಿ ಅವರು ಲಾಸ್ಟ್ 8 ತಿಂಗಳು 1 ವರ್ಷದಿಂದಲೇ ಈ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಇಂಡೈರೆಕ್ಟ್ ಆಗಿ ನಾವು ಬಿಜೆಪಿ ಕ್ಯಾಂಡಿಡೇಟ್ ಅಂತ ಹೇಳ್ಕೊಂಡು ಕೆಲಸಗಳು ಮಾಡ್ತಾ ಇದ್ದಾರೆ. ಅಂದ್ರೆ ಒಂದು ಪೊಲಿಟಿಕಲ್ ಆಸ್ಪಿರೇಷನ್ ಕೆಲಸ ಮಾಡ್ತಿದ್ದಾರೆ. ಅವರು ಇರೋ ಹುದ್ದೆ ಒಬ್ಬರು ಅಡಿಷನಲ್ ಚೀಫ್ ಸೆಕ್ರೆಟರಿ ಪಿಡಬ್ಲ್ಯೂಡಿ. ಮತ್ತೆ ಕೆಲವೊಂದು ಅಲಿಗೇಷನ್ ಪ್ರಕಾರ, ಕೆಲವು ಮೀಡಿಯಾದ ಬಂದಿರೋ ಪ್ರಕಾರ ಕೆಲವು ಅವರ ಸಪೋರ್ಟರ್ಸ್ಗೆ ತುಂಡು ಗುತ್ತಿಗೆಗಳನ್ನ ಕೊಟ್ಟಿದ್ದಾರೆ ಅಂತ ಹೇಳಿ ಇದೆ. ಅದ್ರ ಬಗ್ಗೆ RTI ಹಾಕಿದ್ದೀವಿ, ಅದು ಇನ್ಫಾರ್ಮೇಶನ್ ಸಿಗುತ್ತೆ. ಇಷ್ಟರಲ್ಲಿ ನಮ್ಮ ಆಮ್ ಆದ್ಮಿ ಸ್ಟೇಟ್ ಆಫೀಸ್ ನಾವು ರಿಲೀಸ್ ಮಾಡ್ತೀವಿ. ನಮ್ಮ ಉದ್ದೇಶ ಅನಿಲ್ ಕುಮಾರ್ ಟಾರ್ಗೆಟ್ ಮಾಡೋದಲ್ಲ. ಇದೇ ತರ ಸುಮಾರು IAS ಆಫೀಸರ್ಗಳು, KS ಆಫೀಸರ್ಗಳು ಸರ್ಕಾರಿ ಗೊತ್ತಿಗೆ ಇರಬೇಕಾದ್ರೆ ರಾಜಕೀಯ ಆಸ್ಪಿರೇಷನ್ ಇಟ್ಕೊಂಡು ಅಲ್ಲೊಂದು ಕೂಡದ ಪ್ರಿಪೇರ್ ಮಾಡ್ಕೊತಾರ. ಅವ್ರು ರಿಟೈರ್ಡ್ ಆದ್ಮೇಲೆ ಕೂಡ ಅಲ್ಲೇ ಇರಬೇಕು ಅನ್ನೋ ತರ. ಇದು ನಮ್ಮ ಡೆಮೋಕ್ರಸಿ ಸ್ಪಿರಿಟ್ಗೆ ಎಗನಿಸ್ಟ್. ಮತ್ತೆ ಇದು IAS ರೂಲ್ಸ್ 1968 ಆಲ್ ಇಂಡಿಯಾ ಸರ್ವಿಸಸ್ ರೂಲ್ಸ್ ಇದೆ. ಇಟ್ಸ್ ಅ ಕಂಪ್ಲೀಟ್ ವಯೋಲೇಷನ್. ಇದ್ರ ಬಗ್ಗೆ ನಾವು ಈಗ ಒಂದು ಎಕ್ಸಾಂಪಲ್ ತಗೊಂಡು ಇದೇ ತರ ಯಾವುದೇ IAS ಆಫೀಸರ್ ಆಗಲಿ ಇದಾಗಲಿ ಅವ್ರ ಅಧಿಕಾರದಲ್ಲಿ ಇರಬೇಕಾದ್ರೆ ಮಿಸ್ಯೂಸ್ ಮಾಡ್ಕೋಬಾರ್ದು ಅಂತ ಹೇಳ್ಬಿಟ್ಟು ಒಂದು ಮೆಮೊರಂಡಮ್ ನಾವು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾಗೆ ಕೊಡ್ತಾ ಇದ್ದೀವಿ. ಅದರ ಒಂದು ಡೀಟೇಲ್ಸ್ ಕಾಪಿ ನಿಮಗೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಇದನ್ನ ನಾವು ಆಲ್ರೆಡಿ ರಿಲೀಸ್ ಮಾಡಿದ್ವಿ ಸ್ಟೇಟ್ ಆಫೀಸಲ್ಲಿ. ನನಗೆ ಕೊರಟಗೆರೆ ಬರೋ ಉದ್ದೇಶ ಇರೋದ್ರಿಂದ ಹಾಗೆ ತಗೊಂಡ್ಬಂದಿದ್ದೀನಿ. ಅದು ನೀವು ಕೊಡ್ತಾ ಇದ್ದೀನಿ ಕಾಪಿ. ಅದೇನಾ ಸರ್ ಸ್ಕ್ಯಾಂಡಲ್ ಏನಿದು? ಅದೇ ವಿಚಾರ ಸ್ಕ್ಯಾಂಡಲ್ ಏನಿದೆ? ಸ್ಕ್ಯಾಮ್ ಅಂತ ಹೇಳಿದ್ರೆ ಒಂದು ತುಂಡು ಗುತ್ತಿಗೆ ಕೊಟ್ಟಿದ್ದಾರೆ ಅಂತ ಒಂದು ಅಲಿಗೇಷನ್ಸ್ ಇದೆ. ಮತ್ತೆ ಅವರು IAS 1968 ರೂಲ್ಸ್ ನ ವೈಲೇಟ್ ಮಾಡಿ ಒಬ್ಬ ಅಧಿಕಾರಿ ರಾಜಕೀಯ ಆಕ್ಟಿವಿಟೀಸ್ ಇರೋದೇ ಒಂದು ಸ್ಕ್ಯಾಮ್. ಅದಕ್ಕಿಂತ ಸ್ಕ್ಯಾಮ್ ಆಗಬೇಕು. ಅದೇ ದೊಡ್ಡ ಸ್ಕ್ಯಾಮ್. ಈಗ ಒಬ್ಬರಿಗೆ ಒಬ್ಬ ಗವರ್ನರ್ಗೆ ರಾಜಕೀಯ ಮಾಡಕ್ ಬಿಡಕ್ಕಾಗತ್ತಾ? ಅದೇ ತರ ಒಬ್ಬ IAS ಅಧಿಕಾರಿ ಇಡೀ ಕರ್ನಾಟಕಕ್ಕೆ ಸೀಮಿತ ಅವ್ರು ಬಂದು ಈ ತುಮಕೂರು ಡಿಸ್ಟ್ರಿಕ್ಟ್ ಅಲ್ಲಿ 11 ತಾಲೂಕು ಇದೆ. ಅವ್ರು ಬೇರೆ ತಾಲೂಕಿಗೆ ಹೋಗಲ್ಲ. ಅವ್ರು ಕೊರಟಗೆರೆ ಊರಲ್ಲ. ಅವ್ರು ಬೆಳ್ಳಾವಿಗೆ ಹೋಗ್ಬೇಕು, ಜಿಲ್ಲಾಕ್ಕೆ ಬರ್ತಾರೆ. ಅದು ಅಡಿಷನಲ್ ಚೀಫ್ ಸೆಕ್ರೆಟರಿ ಆಗಿ ಇಡೀ ಕರ್ನಾಟಕ ಸೇವೆ ಮಾಡೋದು ಬಿಟ್ಟು ಇಲ್ಲಿ ಒಂದು ಜನಸಂವಾದ ಮಾಡ್ತಾರೆ. ರಾಜಕೀಯ ಉದ್ದೇಶ ಬೇರೆ ತಗೋಬೇಕು. ನಮ್ಮ ಭಾಸ್ಕರ್ ಅವರು, ನಮ್ಮ ಪಾರ್ಟಿಯ ಉಪಾಧ್ಯಕ್ಷರು, ಪಾರ್ಟಿಗೆ ರಿಸೈನ್ ಮಾಡಿ 1 ವರ್ಷಕ್ಕೆ ಮುಂಚೆ ರಾಜಕೀಯ ಮಾಡ್ತಿದ್ದಾರೆ. ಇವಾಗ ಆ ಥರ ಮಾಡಲಿ. ಇವರು ರಿಸೈನ್ ಆಗೋದೇ ಬಂದು ಯಾವಾಗಲೂ ರಾಜಕೀಯ ಮಾಡಿ ಶುರು ಮಾಡ್ಕೊಂಡ್ರೆ ಬೇರೆ ನಮ್ಮ ಇದನ್ನೇ ಶುರು ಮಾಡ್ಕೊಂಡ್ರೆ ಎಲ್ಲರೂ ಅಭಿವೃದ್ಧಿ ಹೆಂಗಾಗುತ್ತೆ? ಅದು ನಮ್ಮ ಉದ್ದೇಶ. ಅನಿಲ್ ಕುಮಾರ್ ಒಬ್ಬರೇ ಅಂತಲ್ಲ, ಈ ಥರ ಯಾರೇ IAS ಅಧಿಕಾರಿಗಳು, KS ಅಧಿಕಾರಿಗಳು, ಈಗ ಅರವಿಂದ್ ಕೇಜ್ರಿವಾಲ್ ಒಬ್ಬರು IAS ಆಫೀಸರ್, ಅವರು ಜಾಯಿಂಟ್ ಕಮಿಷನರ್ ಆಗಿದ್ದಾರೆ 18 ಇಯರ್ಸ್. ಅವರು ರಿಸೈನ್ ಮಾಡಿ ಒಬ್ಬ NGO ಕಟ್ಟಿ ಇವತ್ತು ಆಮ್ ಆದ್ಮಿ ಪಾರ್ಟಿಗೆ CM ಆಗಿರೋದು. ಆ ಥರ ಒಂದು ರಾಜಕೀಯಕ್ಕೆ ಬೇಡ ಅಂತ ಹೇಳ್ತಾ ಇಲ್ಲ. ಮಧುಗಿರಿ ಜಿಲ್ಲಾ ಆಮ್ ಆದ್ಮಿ ಪಾರ್ಟಿಯ ಉಸ್ತುವಾರಿ ಪ್ರೇಮ್ ಕುಮಾರ್ ಮಾತನಾಡಿ, ಸರ್ಕಾರಿ ಸೇವೆಯಲ್ಲಿ 35 ವರ್ಷ ಕೆಲಸ ಮಾಡಿರುವ ಅನಿಲ್ ಕುಮಾರ್ ಕೊರಟಗೆರೆ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಂತೆ. ಬಿಜೆಪಿ ಪಕ್ಷಕ್ಕೆ ಕೊರಟಗೆರೆ ಕ್ಷೇತ್ರದಲ್ಲಿ ಯಾರು ಸ್ಥಳೀಯ ಅಭ್ಯರ್ಥಿಯೇ ಸಿಗ್ಲಿಲ್ವೇ? ಉನ್ನತ ಹುದ್ದೆಯ ಸುಖವನ್ನು ಅನುಭವಿಸಿ ಈಗ ಸಾರ್ವಜನಿಕರ ಕೆಲಸ ಮಾಡಲು ಸಾಧ್ಯವೇ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಈ ದೇಶದಲ್ಲಿ ಎಲ್ಲ ಮೂಲೆಗಳಲ್ಲಿ ಇವತ್ತು ಗುಜರಾತ್ ಇರ್ಬೋದು, ಹಿಮಾಚಲ ಪ್ರದೇಶ ಇರ್ಬೋದು, ಆಮೇಲೆ ಮಧ್ಯಪ್ರದೇಶದಲ್ಲಿ ನೀವು ಮಾಧ್ಯಮದಲ್ಲಿ ನೋಡಿರ್ತೀರಿ, ಒಂದು ನಗರದ ಮೇಯರ್ ಇದನ್ನು ನಾವು ಹಿಡಿದಿದ್ದೀವಿ ಇವಾಗ. ಸೊ ಇಲ್ಲಿಗೆ ಸಂಬಂಧಪಟ್ಟಂಗೆ ತುಮಕೂರಲ್ಲಿ, ಇಡೀ ರಾಜ್ಯದಲ್ಲಿ ತುಮಕೂರು ಸಂಘಟನೆಯಲ್ಲಿ ತುಂಬ ಮುಂಚೂಣಿಯಲ್ಲಿದೆ ಇಡೀ ರಾಜ್ಯದಲ್ಲಿ. ಅದು ನಮ್ಮ ಅಧ್ಯಕ್ಷರು ಅದಕ್ಕೆ ಅದರ ಬೆನಿಫಿಟ್ ಅವ್ರಿಗೆ ಹೋಗ್ಬೇಕು. ನಾವೆಲ್ಲ ಅವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ದೀವಿ. ಆಮೇಲೆ ಕೊರಟಗೆರೆ ವಿಷಯಕ್ಕೆ ಬಂದಾಗ ಇಲ್ಲಿ ಬೇರೆ ಬೇರೆ ಪಕ್ಷಗಳವರು, ಈಗ ನಾನು ನಿಮ್ಮನ್ನು ಒಂದು ಕ್ವಶನ್ ಕೇಳಿದೆ, ಹೇಗಿದೆ ಅಂತ. ಸಾಂಪ್ರದಾಯಿಕವಾಗಿ ಇಲ್ಲಿ BJP ಮತ್ತು ಕಾಂಗ್ರೆಸ್ಸೇ ಹೊಡೆದಾಡ್ತಾ ಇದೆ. ಇತ್ತೀಚೆಗೆ ದಳ ಮತ್ತು ಕಾಂಗ್ರೆಸ್ಗಳಲ್ಲಿ ಪ್ರಬಲವಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ. BJPಯಿಂದ ಈಗ ಒಬ್ಬರು ರಿಟೈರ್ ವಾಲಂಟರಿ ತಗೊಂಡ್ರು, ಅದೇನು ಆಯ್ತೋ ಗೊತ್ತಾಗಲಿಲ್ಲ. ಅನಿಲ್ ಕುಮಾರ್ ಅಂತ ಒಬ್ಬರು ಬರ್ತಾರೆ. ಅವರು ತುಂಬ ಅವ್ರದ್ದೆಲ್ಲ ಸ್ಕ್ಯಾಂಡಲ್ಸ್ ಎಲ್ಲ ಇದೆ.
ಆ ಥರದವ್ರನ್ನ ಈ BJP ಅವರು ತೊಗೊಂಡ್ಬರ್ತಾ ಇದ್ದಾರೆ. ತರಲಿ, ನಮಗೇನು ತೊಂದರೆ ಇಲ್ಲ. ಆದರೆ ಅವರು ಸರ್ಕಾರದಲ್ಲೂ ಅಧಿಕಾರದಲ್ಲಿ ಇರಬೇಕು, ಮತ್ತು ಹೇಗೇನು ಅವ್ರು ಮುಗಿದ ತಕ್ಷಣ ಇಲ್ಲಿ ಜನರ ಸೇವೆಯನ್ನು ಮಾಡಕ್ಕೆ ಬರಬೇಕು. ಯಾಕೆಂದ್ರೆ ಅವ್ರು ಇದ್ದಿದ್ದೇ ಒಳ್ಳೆ ಜನರ ಸೇವೆ ಮಾಡುವಂಥ ಹುದ್ದೆಯಲ್ಲಿ ಇರ್ತಾರೆ. ಇದೇನಿದು ಸರ್ಕಾರಗಳು ಹೆಂಗೆ ಇದು? ಇಲ್ಲಿ ದುಡಿದಂಥ BJP ಕಾರ್ಯಕರ್ತ ಎಲ್ಲಿ ಹೋಗ್ಬೇಕು? ಬಟ್ ನಮ್ಮ ಪಾರ್ಟಿಲಿ ಆ ಥರ ಇಲ್ಲ. ಕೊರಟಗೆರೆ ಮೀಸಲು ಕ್ಷೇತ್ರದ ಆಮ್ ಆದ್ಮಿ ಪಾರ್ಟಿಯ ಅಭ್ಯರ್ಥಿ ತಿಪಟೂರು ನರಸಿಂಹಮೂರ್ತಿ ಮಾತನಾಡಿ, ಕೊರಟಗೆರೆ ಕ್ಷೇತ್ರದಲ್ಲಿ 7,000ಕ್ಕೂ ಅಧಿಕ ಜನರ ಪರಿಚಯ ನನಗಿದೆ. ಛಲವಾದಿ ಸಂಘದ ರಾಜ್ಯ ಕಾರ್ಯದರ್ಶಿಯಾಗಿ 15 ವರ್ಷ ಕೆಲಸ ಮಾಡಿದ್ದಾರೆ. ಈಗ ಆಮ್ ಆದ್ಮಿ ಪಾರ್ಟಿಯ ಅಭ್ಯರ್ಥಿಯಾಗಿ ಕೊರಟಗೆರೆ ಮೀಸಲು ಕ್ಷೇತ್ರದಲ್ಲಿ ಸಾರ್ವಜನಿಕ ಜೀವನವನ್ನು ಪ್ರಾರಂಭ ಮಾಡಿದ್ದೇನೆ ಎಂದು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ 16 ಯುವಕರು ಆಮ್ ಆದ್ಮಿ ಪಾರ್ಟಿಗೆ ಸೇರ್ಪಡೆಯಾದರು. ಇದೇ ಸಂದರ್ಭದಲ್ಲಿ ಆಮ್ ಆದ್ಮಿ ಪಾರ್ಟಿಯ ಜಿಲ್ಲಾ ಯುವಾಧ್ಯಕ್ಷ ವಿಮಲ್ ಪಾಂಡೆ, ತಿಪಟೂರು ಅಧ್ಯಕ್ಷ ಚಿಕ್ಕಸ್ವಾಮಿ ಗೌಡ, ಕೊರಟಗೆರೆ ಕಾರ್ಯದರ್ಶಿ ಅನಂತ್ ಕುಮಾರ್, ಮುಖಂಡರಾದ ನಂಜುಂಡಪ್ಪ, ಪ್ರಜ್ವಲ್, ನಟರಾಜ್, ನಾಗರಾಜ್, ಹುಸೇನ್ ಪಾಷಾ, ಚಿದಾನಂದ ಸೇರಿದಂತೆ ಇತರರು ಇದ್ದರು. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ತಕ್ಷಣ ಬೇಕಾಗಿದ್ದಾರೆ. ತುಮಕೂರಿನ ಹೆಸರಾಂತ ಕಂಪನಿಯಲ್ಲಿ ಗುತ್ತಿಗೆ ಕಾರ್ಮಿಕರಾಗಿ ಕೆಲಸ ಮಾಡಲು ಯುವಕರು ಮತ್ತು ಯುವತಿಯರು ಬೇಕಾಗಿದ್ದಾರೆ. ಲೋಡಿಂಗ್ ಮತ್ತು ಅನ್ಲೋಡಿಂಗ್ ಕೆಲಸ ಮಾಡುವವರು ಬೇಕಾಗಿದ್ದಾರೆ. ವಿದ್ಯಾರ್ಥಿ SSLC, PUC, BSc ಪಾಸ್ ಫೈಲ್. ನೇರ ಸಂದರ್ಶನ ಇರುತ್ತದೆ. ESI ಮತ್ತು PF ಸೌಲಭ್ಯ ಇರುತ್ತದೆ. ಆಸಕ್ತರು ಕೂಡಲೇ ಸಂಪರ್ಕಿಸಿ. ನವೀನ್ GL, ಫೋನ್ ನಂಬರ್ 9743103968.